ಒಡಿಯೂರು ಶ್ರೀ ಷಷ್ಠಾಬ್ದ ಸಮಿತಿ ಪುತ್ತೂರು ತಾಲೂಕು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮಂಗಳೂರು ಇವರ ಸಹಯೋಗದೊಂದಿಗೆ ತುಳುವೆರು ಕೂಡುಕಟ್ಟು ತುಳುನಾಡು ಐಸಿರಿ 2021 ನವೆಂಬರ್ 1ರಂದು ನಡೆಯಲಿದೆ. ಈ ಕುರಿತಾಗಿ ಇಂದು ಪುತ್ತೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆದಿದ್ದು, ದಿನಪೂರ್ತಿ ನಡೆಯುವ ಕಾರ್ಯಕ್ರಮಗಳ ಕುರಿತು ಒಡಿಯೂರು ಷಷ್ಠಾಬ್ದ ಸಂಭ್ರಮ ಸಮಿತಿ ಸಂಚಾಲಕರು ಸಂಪೂರ್ಣ ಮಾಹಿತಿ ನೀಡಿದ್ದಾರೆ. ಪುತ್ತೂರಿನ ಬಂಟರ ಭವನದಲ್ಲಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ಭಜನಾ ಕಾರ್ಯಕ್ರಮ, ಸನ್ಮಾನ ಹೀಗೆ ವಿವಿಧ ಕಾರ್ಯಕ್ರಮ ನೆರವೇರಲಿದೆ. ಪತ್ರಿಕಾಗೋಷ್ಠಿಯಲ್ಲಿ ಒಡಿಯೂರು ಶ್ರೀ ಷಷ್ಠಾಬ್ದ ಸಂಭ್ರಮ ಸಮಿತಿಯ ಅಧ್ಯಕ್ಷರಾದ ಸವಣೂರು ಸೀತಾರಾಮರೈ, ಪ್ರಚಾರ ಸಮಿತಿ ಸಂಚಾಲಕ ರಾಜೇಶ್ ಬನ್ನೂರು, ಪ್ರಧಾನ ಕಾರ್ಯದರ್ಶಿ ಹರಿಣಾಕ್ಷಿ ಜೇಟಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಭಜನಾ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಅದು ತುಳುವಿನಲ್ಲಿ ಭಜನೆ ಇರ್ತದೆ. ಆ ನಂತರ ನಾವು ರಾಣಿ ಹಬ್ಬಕ್ಕ ಆನೆಬಾಕಿ ಉದಿಪನ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅದು ಅದರ ಮುಖ್ಯ ದ್ವಾರದ ಉದಿಪನ. ಆ ನಂತರ ನಮ್ಮ ರಾಷ್ಟ್ರ ಧ್ವಜ, ಕನ್ನಡ ಧ್ವಜ ಮತ್ತು ತುಳು ಧ್ವಜದ ಅನಾವರಣ ನಡೀತದೆ, ಧ್ವಜಾರೋಹಣ ನಡೀತದೆ. ಆ ನಂತರ ನಮ್ಮ ತುಳುವೆರೆ ಚಾವಡಿ ಎನ್ನುವ ವಿಚಾರವನ್ನು ಇಟ್ಕೊಂಡು ಅಲ್ಲಿ ಕನ್ನಡಾಂಬೆಯ ಮೂರ್ತಿಯನ್ನು ಇಟ್ಟು ಅದಕ್ಕೆ ಕನ್ನಡ ನಮ್ಮ ಸಂಸ್ಕೃತಿ, ನಮ್ಮ ಪುತ್ತೂರು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಮತ್ತು ನಮ್ಮ ಮಾನಿಕೇಶ್ವರ ದೇವಸ್ಥಾನದ ಇವರೆಲ್ಲ ಅವರ ಉಪಸ್ಥಿತಿಯಲ್ಲಿ ಕನ್ನಡ ಅದಕ್ಕೆ ತಾಯಿಗೆ ನಾವು ಪುಷ್ಪಾರ್ಚನೆಯನ್ನ, ದೀಪ ಪ್ರಜ್ವಲನ ಮಾಡ್ತೀವಿ. ಆ ನಂತರ ನಮ್ಮ ಮುಖ್ಯ ವೇದಿಕೆಯಲ್ಲಿ ಸ್ವಾತಿ ಅವರು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರೆ. ಆ ನಂತರ ಒಂದು ಸಾಹಿತಿಗಳ ಒಂದು ಕೂಡುಕಟ್ಟು ನಡೀತದೆ. ಅದಕ್ಕೆ ಚಾವಡಿ ಚರ್ಚೆ ಅಂತ ಹೆಸರಿಟ್ಟುಕೊಂಡಿದ್ದೇವೆ ನಾವು. ನಮ್ಮ ಡಾಕ್ಟರ್ ಪಿಟಿಸಲ್ ಪ್ರಭಾಕರ್ ಮತ್ತೆ ಅದರ ಅಧ್ಯಕ್ಷತೆಯನ್ನ ತುಕಾರಾಮ್ ಪೂಜಾರಿ ಅವರು ಮಾಡ್ತಾರೆ. ಮತ್ತು ಅದರಲ್ಲಿ ಡಾಕ್ಟರ್ ಸುಂದರ ಕೆ ನಾಜೆ, ಡಾಕ್ಟರ್ ವಿಶ್ವನಾಥ್ ಬದಿಕಾನ, ಬಿ ಸೂರ್ಯನಾರಾಯಣ, ಯದುಪತಿ ಗೌಡ ಅವರು ಇರ್ತಾರೆ. ಸನ್ಮಾನ್ಯಕಾರರಾಗಿ ಡಾಕ್ಟರ್ ರಾಜೇಶ್ ಬಜ್ಜೇಕರ್ ಅವರು ಕಾರ್ಯಕ್ರಮದಲ್ಲಿ ಇರ್ತಾರೆ. ಅದು 12 ಗಂಟೆಗೆ ನಡೀತದೆ. ಅದರ ಮಧ್ಯೆ ಒಂದು ಮಕ್ಕಳಿಗೆ ಒಂದು ತುಳುವಿನ ನೃತ್ಯ ಪ್ರದರ್ಶನ ಕೂಡ ನಡೀತದೆ. ಆಗ 12 ಗಂಟೆಗೆ ನಮ್ಮ ಗುರುವಂದನ ಕಾರ್ಯಕ್ರಮ, ಮುಖ್ಯ ಕಾರ್ಯಕ್ರಮ ಗುರುವಂದನ ಕಾರ್ಯಕ್ರಮ ನಡೀತದೆ. ಆ ಗುರುವಂದನ ಕಾರ್ಯಕ್ರಮ ಆದ ನಂತರದಲ್ಲಿ ನಾವು 15 ದುಡ್ಡವರ ಅವರಿಗೆ ಸನ್ಮಾನ ಕೂಡ ನಡೀತದೆ. ಇದು ಒಟ್ಟು ಕಾರ್ಯಕ್ರಮ. ಮತ್ತೆ ಸಾಮೂಹಿಕ ಭೋಜನ. ಆ ನಂತರದಲ್ಲಿ ಮಹಿಳೆಯರಿಗೆ ಬೇಕಾಗುವುದು ತುಳು ತಾಳಮದ್ದಲೆ ಕಾರ್ಯಕ್ರಮ ಮತ್ತು ಕೆಲವು ನೃತ್ಯ ಕಾರ್ಯಕ್ರಮ ಇಟ್ಟು 5:15 ಗಂಟೆಗೆ ನಾವು ಧ್ವಜ ಅವರೋಹಣ ಮಾಡ್ತಾರೆ. ಕಾರ್ಯಕ್ರಮ ಮುಗಿತದೆ. ಎಷ್ಟು ಇದಕ್ಕೆ ಯಾವುದೇ ರೀತಿಯ ತಡೆಗಳನ್ನು ಮಾಡುತ್ತಾ ಮುಂದಿನ ವಿವರಗಳನ್ನ ನಮ್ಮ ಪ್ರಚಾರ ಇದರ ವಿವರಗಳನ್ನು ನಮ್ಮ ಅಧ್ಯಕ್ಷರು ಒದಗಿಸ್ತಾರೆ. ಕಾರ್ಯದರ್ಶಿ ರಾಜೇಶ್ ಬನ್ನೂರಿಗೆ ವಿಜಯವಾಗಿದೆ ಎಲ್ಲ ಸ್ವಾಗತ ಬಯಸ್ತಾ, ತಮಗೆಲ್ಲ ಗೊತ್ತಿದೆ ಏಪ್ರಿಲ್ 2ನೇ ತಾರೀಕಿಗೆ ನಮ್ಮ ದುರ್ಗಾ ಪ್ರಸಾದರ ಸಂಚಾಲಕತ್ವದಲ್ಲಿ ನಾವು ತುಳು ಸಮ್ಮೇಳನ ಮಾಡುವುದು, ಒಡಿಯೂರು ಸ್ವಾಮೀಜಿಗಳ 60ನೇ ಷಷ್ಠಾಬ್ದ ಸಮಾರಂಭ ಆಚರಿಸುವಂತ ಮಾಡಿ ರೆಡಿ ಆಗಿರುವಾಗ ಆ ನಂತರ ನಮ್ಮ ವ್ಯವಸ್ಥೆ ಮುಂದೂಡಲ್ಪಟ್ಟು ಈಗ ಇದನ್ನು ನವೆಂಬರ್ 1ನೇ ತಾರೀಕಿಗೆ ನಾವು ಸ್ವಲ್ಪ ಸಣ್ಣದಾಗಿ ಅದನ್ನು ಸ್ವಲ್ಪ ಅದರಲ್ಲೇ ಎಲ್ಲರೂ ಅದರಲ್ಲಿ ಇದ್ದವರನ್ನು ಸೇರಿಸಿಕೊಂಡು 1ನೇ ಅಲೆ ಮತ್ತೆ ಯಾರ್ಯಾರು ಬರ್ತಾರೆ ಅಂತ ಹೇಳುವುದನ್ನೆಲ್ಲ ನಿಮಗೆ ಪತ್ರದ ಮುಖಾಂತರ ಕೊಟ್ಟಿದ್ದೇವೆ. ಅದಕ್ಕಿಂತ ಮುಂಚೆ ನಮ್ಮ ಸಂಚಾಲಕರು ಒಂದು 5 ನಿಮಿಷ ಅದರ ಬಗ್ಗೆ ಮಾಡಿದ್ರೆ ಕನ್ನಡ ರಾಜ್ಯೋತ್ಸವ ಮತ್ತು ತುಳು ಸಮ್ಮೇಳನ ಒಟ್ಟಿಗೆ ಮಾಡ್ತಾರೆ. ಯಾಕಂದ್ರೆ ನಮ್ಮ ಅಣ್ಣ ತಮ್ಮಂದ್ರ ಮಕ್ಕಳಾಗಿ ಕನ್ನಡವು ಎಲ್ಲರಿಗೂ ಬೇಕಾದ್ದು, ನಾವು ತುಳುವರು ಎಲ್ಲರಿಗೆ ಬೇಕಾದವು ಅಂತ ಹೇಳುವ ರೀತಿಯಲ್ಲಿ ಮಾಡತಕ್ಕಂಥ. ಅದರಿಂದ ನಾನು ಪತ್ರಕರ್ತ ಸ್ನೇಹಿತರಂತ ಹೇಳುವಂಥದ್ದು ನಿಮ್ಮ ಪೇಪರ್ನಲ್ಲಿ ಬಂದದ್ದೇ ನಮಗೆ ಪಬ್ಲಿಕ್ಕಿಗೆ ಇನ್ವಿಟೇಷನ್. ಅದರಿಂದ ನೀವು ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಈ ತುಳುವಿಗಾಗಿ ಒಂದು ಸಹಕಾರ ಕೊಡಬೇಕು ಅಂತ ಕೇಳಿಕೊಳ್ಳಿ.